ಮಂಗಳೂರಿನ ಈ ಇನ್ಸಿಡೆಂಟ್ ನಮಗೆ ಭಾಳ ದುಃಖಕಾರಿಯಾಗಿದೆ, ಭಾಳ ಒಂದು ದುಃಖಕಾರಿ. ಯಾಕೆಂತ ಹೇಳಿದ್ರೆ ಮಂಗಳೂರಲ್ಲಿ ಇತಿಹಾಸದಲ್ಲಿ ಈ ಥರ ಒಂದು ಗೋಲಿಬಾರಾಗಿ 2 ಮರಣ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್, ನನ್ನ ಗೊತ್ತಲ್ಲಿ ಫಸ್ಟ್ ಟೈಮ್ ಆಗಿದೆ. ನನಗೆ 42 ವರ್ಷದಲ್ಲಿ ಫಸ್ಟ್ ಟೈಮ್ ಆಗಿದೆ. ಇದೊಂದು ಭಾಳ ಒಂದು ನನಗೆ ಒಂದು ನಮ್ಮ ಇಡೀ ನಮ್ಮ ಕಮ್ಯುನಿಟಿಗೆ ಒಂದು ಖೇದಕರಾಗಿದೆ. ಯಾಕೆಂತ ಹೇಳಿದ್ರೆ ಕಮಿಷನರ್ ಹೇಳ್ತಾರೆ 7,000 ಜನ ಬಂದಿದ್ರು, 7,000 ಜನ ಬಂದಿದ್ರು, ಇದರಲ್ಲಿ ನಮ್ಮ ಸ್ಟೇಷನಿಗೆ ಬೆಂಕಿ ಕೊಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಕಮಿಷನರ್. ಎಲ್ಲೂ 7,000 ಜನ ಬಂದಿದ್ದಾಗೆ ನಮ್ಮ ಪ್ರಕಾರ, ಎಲ್ಲೂ ನಮ್ಮ ಕಮ್ಯುನಿಟಿ ಪ್ರಕಾರ ಎಲ್ಲೂ 7,000 ಜನ ಬಂದಿಲ್ಲ. ಕೇರಳದವರು ಬಂದಿಲ್ಲ, ಸ್ಟೇಷನಿಗೆ ಬೆಂಕಿ ಕೊಡ್ಲಿಕ್ಕೆ ಬರಲಿಲ್ಲ. ಗೋಲಿಬಾರ್ ಎಲ್ಲೋ ಆಯಿತು, ಇದು ಸ್ಟೇಷನ್ ಬಂದರೆಲ್ಲ ಇರೋದು, ಇದೆಲ್ಲ ದೊಡ್ಡ ಒಂದು ಆಶ್ಚರ್ಯ ಆಗ್ತಾ ಇದೆ ನಮಗೆ. ಬಂದರ ಸ್ಟೇಷನ್ ಇರೋದಿಲ್ಲಿ, ಗೋಲಿಬಾರ್ ಆಗಿದೆ ಎಲ್ಲಿ? ಗೋಲಿಬಾರ್ ಆಗಿದ್ದು ಕಚ್ಚಿಮ ಇಲ್ಲಿ ನಮ್ಮ ಸ್ಕೂಲ್ ಹತ್ರ ಸ್ಟೀಲ್ ಒಳಗಡೆ ಹಿಂದ್ಗಡೆ, ಅಲ್ಲಿ ಏನೂ ನಡೆದಿಲ್ಲ. ಒಂದು ಬದ್ರಿಯಾ ಮಸೀದಿ ಹಿಂದ್ಗಡೆ, ಅಲ್ಲಿ ಏನೂ ನಡೆದಿಲ್ಲ. ಇದೆಲ್ಲ ಒಂದು ವಿಶೇಷ ರೀತಿಯಲ್ಲಿ ಆಗಿದಂಥ ಒಂದು ನಮಗೆ ಇದಾಗ್ತಾಯಿದೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ದೊಡ್ಡ ಒಂದು ಚಿಂತನೆ ಮಾಡೋದು, ದೊಡ್ಡ ಇನ್ವೆಸ್ಟಿಗೇಷನು ಆಗಬೇಕು. ಒಂದು ಪೊಲೀಸ್ ಆಫೀಸರ್ ಒಂದು ವಿಡಿಯೋ ವೈರಲ್ ಆಗ್ತದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಪ್ರೆಸ್ ಮೀಟಲ್ಲಿ ಹೇಳಿದ್ರು, ನಮ್ಮ ಪೊಲೀಸ್ ಆಫೀಸರ್ ಹೇಳ್ತಾ ಇದ್ದಾರೆ 10 ಗೋಲಿಬಾರಾಗಿ 2 ಹೋಗಿಲ್ಲ. ಇವರೆಲ್ಲ ಪೊಲೀಸ್ ಆಫೀಸರ್ಗಳು ಯಾರು? ಎಲ್ಲ ಧರ್ಮವನ್ನು ಹೊಂದಾಣಿಕೆ ಮಾಡಿ ಸಮಾನ ರೀತಿಯಲ್ಲಿ ಎಲ್ಲರನ್ನು ಒಗ್ಗಟ್ಟಲ್ಲಿ ತೊಗೊಂಡೋಗೋ ಪೊಲೀಸ್ ಆಫೀಸರ್ಗಳು ಈ ಥರ ಹೇಳಿದ್ರೆ ನೋಡ್ರಿ, ಬೆಂಗಳೂರಲ್ಲಿ ಒಬ್ಬೊಬ್ಬರು ಪೊಲೀಸ್ ಆಫೀಸರ್ಗಳು ರಾಷ್ಟ್ರಗೀತೆ ಆಡ್ಬಿಟ್ಟು ಜನಗಳನ್ನು ಮುಸ್ಲಿಮರನ್ನು ಹೇಗೆ ಸಂಧಾನ ಮಾಡ್ತಾ ಇದ್ದಾರೆ. ಸ್ಟೇಷನಲ್ಲಿ ನಮಾಜಿ ಮಾಡಲಿಕ್ಕೆ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ DCP ಆಗಿದ್ದವರು ದಾವಣಗೆರೆಯಲ್ಲಿ SP ಆಗಿದ್ದಾರೆ. ಅವ್ರು ಯಾವ ಥರ ಮುಸ್ಲಿಂ ಕಮ್ಯುನಿಟಿಯನ್ನು ಹೊಂದಾಣಿಕೆ ಮಾಡಿ ರಾಷ್ಟ್ರಗೀತೆ ಆಡ್ಬಿಟ್ಟು ಎಲ್ಲ ಸಮಾಧಾನ ಮಾಡ್ತಾ ಇದ್ದಾರೆ. ಅದಾಗಬೇಕು ಪೊಲೀಸ್ ಆಫೀಸರ್ಗಳು 10 ಗುಂಡು ಹಾಕಿದ್ದೀವಿ ನಾವು, 2 ಹೋಗಿಲ್ಲಲ್ಲ ಅಂತ ಹೇಳೋದಾದರೆ ಈ ನಮ್ಮ ಹತ್ರ ಯಾರೆಲ್ಲ ಈಗ ಟಕ್ಕರ್ ಮಾಡ್ತಾ ಇದ್ದಾರೆ? ಕಡೆ ಪೊಲೀಸ್ ಆಫೀಸರ್ಸ್ಗಳು, ಇದೆಲ್ಲ ನಮಗೆ ದೊಡ್ಡ ಒಂದು ಭಾಳ ಒಂದು ಖಂಡನೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ವಿಷಯದ ವ್ಯಕ್ತಪಡ್ತಾ ಇದ್ದೀವಿ. ಇದರಲ್ಲಿ ನಾವು ದೊಡ್ಡ ಒಂದು ಈಗ ಖಂಡನೆ ಮಾಡ್ತೀವಿ. ಪೊಲೀಸ್ ಆಫೀಸರು 10 ಗುಂಡು ಹೊಡೆದು 2 ಹೋಗಿಲ್ಲ ಅಂತ ಹೇಳಿದ್ದು ಒಂದು ದೊಡ್ಡ ಒಂದು ಖಂಡನೆ. ಇದ್ರ ಬಗ್ಗೆ ನಾವು ಉಗ್ರ ರೀತಿಯಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಇದರ ಬಗ್ಗೆ ನಾವು ಎಲ್ಲ ಸಂಬಂಧಪಟ್ಟಂಥ ಹೋಮ್ ಮಿನಿಸ್ಟ್ರಿಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ಎಲ್ಲರಿಗೂ ನಾವು ಇದ್ರ ಬಗ್ಗೆ ನಾವು ಅರ್ಜಿ ಸಲ್ಲಿಸ್ತೀವಿ. ಇಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡೋದು ನಮ್ಮ ಪ್ರಕಾರ.